ಗ್ರಾಮೀಣ ಭಾಗವಾದ ಕೊಕ್ಕರ್ಣೆಯಲ್ಲಿ ತೀರ ಬಡವರ ಅನುಕೂಲತೆಗಾಗಿ ಶ್ರೀ ಪಂಚಾಕ್ಷರಿ ಗೇರು ಬೀಜ ಕಾರ್ಖಾನೆಯ ಮಾಲೀಕರಾದ ರಘುರಾಮ್ ಮರಕಾಲ ಮತ್ತು ಶ್ರೀಮತಿ ಶಾಲಿನಿ ರಘುರಾಮ್ ಇವರಿಂದ ಆಂಬ್ಯುಲೆನ್ಸ್ ಒಂದನ್ನು ಸಾರ್ವಜನಿಕರಿಗೆ ಉಚಿತ ಸೇವೆ ನೀಡುವಂತೆ ಕೊಕ್ಕರ್ಣೆ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರಿಸಿದರು. ಗ್ರಾಮೀಣ ಭಾಗದಲ್ಲಿ ಜನಿಸಿದ ರಘುರಾಮ್ ಅವರು ವಿದೇಶದಲ್ಲಿ ಸಿಎ ಆಗಿದ್ದು ಇದೀಗ ಸ್ವಂತ ಊರಿನಲ್ಲಿ ಉದ್ಯಮವನ್ನು ಮಾಡಿಕೊಂಡಿದ್ದಾರೆ. ಗ್ರಾಮೀಣ ಭಾಗದ ಜನರು ಕೆಲವೊಮ್ಮೆ ದೂರದ ಊರಿನಲ್ಲಿ ಅಥವಾ ಆಸ್ಪತ್ರೆಯಲ್ಲಿ ಮೃತರಾದರೆ ಶವವನ್ನು ತರಲು ಕಷ್ಟಪಡುವ ಸ್ಥಿತಿಯಲ್ಲಿರುವ ಜನರಿಗಾಗಿ ಪ್ರಾಯೋಗಿಕವಾಗಿ 6 ತಿಂಗಳ ಹಿಂದೆ ಮಾಡಿದ್ದ ಈಗಾಗಲೇ 35ಕ್ಕಿಂತ ಹೆಚ್ಚು ಶವವನ್ನು ನಾನಾ ಭಾಗಕ್ಕೆ ರವಾನೆ ಮಾಡಲಾಗಿದ್ದು ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರಿಸಲಾಗಿದೆ. ಆಂಬ್ಯುಲೆನ್ಸ್ನಲ್ಲಿ 3 ಮೊಬೈಲ್ ಸಂಖ್ಯೆಯನ್ನು ಅಳವಡಿಸಲಾಗಿದ್ದು ಅದು ದಿನದ 24 ಗಂಟೆಯೂ ಚಾಲನೆಯಲ್ಲಿದ್ದು ಅದಕ್ಕೆ ಸ್ಥಳೀಯ 5 ಮಂದಿ ಚಾಲಕರು ಸದಸ್ಯರಿದ್ದು ಕರೆ ಬಂದ ತಕ್ಷಣ ಯಾವುದೇ ಹೊತ್ತಿನಲ್ಲಿ ಅವರು ಶವ ಸಾಗಾಟಕ್ಕೆ ತಯಾರಾಗಿರುತ್ತಾರೆ. ವಾಹನದಲ್ಲಿ ಆಕ್ಸಿಜನ್ ವ್ಯವಸ್ಥೆ ಇಲ್ಲದ ಕಾರಣ ಕೇವಲ ಶವ ಸಾಗಾಟಕ್ಕೆ ಮಾತ್ರ ಇದು ಸೀಮಿತವಾಗಿದ್ದು ಎಲ್ಲರಿಗೂ ಇದು ಉಚಿತ ಸೇವೆಯಾಗಿ ನೀಡುವ ದಾನಿಗಳ ಕೊಡುಗೆಗೆ ಮಾದರಿಯಾಗಿದೆ. ಗ್ರಾಮೀಣ ಭಾಗದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಬಡವರು ತುಂಬ ಜಾಸ್ತಿ ಇರುತ್ತೆ. ನಾರ್ಮಲಿ ಅಂತ ಹೇಳಿದರೆ ಶವಗಾರ ತಗೊಂಡು ಹೋಗಲಿಕ್ಕೆ, ಎಮರ್ಜೆನ್ಸಿಯಲ್ಲಿ ಹಾಸ್ಪಿಟ್ಲಿಗೆ ಹೋಗಲಿಕ್ಕೆ ಅಥವಾ ಹಾಸ್ಪಿಟಲ್ ಡೆತ್ ತರಲಿಕ್ಕೆ ಅವರು 3-4-5 ಸಾವಿರ ರೂಪಾಯಿ ಖರ್ಚು ಮಾಡಬೇಕು. ಸೊ ಇದು ನಾವು ಅದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಈಗ ಊರಿನಲ್ಲಿ ಒಂದು 5-6 ಒಳ್ಳೆ ಹುಡುಗರಿದ್ದಾರೆ, ಅವರಿಗೆ ಕೀ ಕೊಟ್ಟಿದ್ದೀವಿ, ಅವ್ರಿಗೆ ನಂಬರ್ ಇದೆ. ಯಾರು ಕಾಲ್ ಮಾಡಿದ್ರು ಅವರು ಖುದ್ದಾಗಿ ಪರ್ಸನಲಿ ಅಲ್ಲಿ ಹೋಗಿ ಹೆಲ್ಪ್ ಮಾಡ್ತಾರೆ. ಅದು ನಮ್ಮದು ಅಷ್ಟೇ ಇದೆ ಅಂದರೆ ಇದನ್ನು ಆದಷ್ಟು ಜಾಸ್ತಿ ಜನರು ಉಪಯೋಗ ಮಾಡಬೇಕು ಅನ್ನೋದು ಒಂದು ಆಸೆ ಇದೆ ನಮಗೆ. ಪಬ್ಲಿಸಿಟಿ ಜಾಸ್ತಿ ಆಗಿ ಹೆಚ್ಚಿನವರು ಉಪಯೋಗ ಮಾಡಿದರೆ ಇದು ಪ್ರತಿ ವರ್ಷದ ಏನು ಖರ್ಚು ಬರ್ತದೆ ಸರ್ವಿಸ್ ಅದೆಲ್ಲ ನಾವು ಅದೇ ಜವಾಬ್ದಾರಿ ತಗೊಳ್ತೀವಿ. ನಮ್ಗೇನು ಮಾಡಬೇಕು, ಜಾಸ್ತಿ ಜನ ಉಪಯೋಗ ಮಾಡಿದ್ರೆ ನಮಗೂ ಒಂದು ಕೊಟ್ಟವರಿಗೆ ಒಂದು ತೃಪ್ತಿ ಇದೆ, ಅದಾಗತ್ತೆ ಅನ್ನೋಲ್ಲಿ ನನ್ನ ಭಾವನೆ ಇದೆ. ಅದಕ್ಕೆಲ್ಲರದ್ದು ಸಹಕಾರ ಇದೆ ಹುಡುಗರ ಮಕ್ಕಳದ್ದು. ಈಗ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಮ್ಯಾನೇಜ್ ಮಾಡೋದು, ಅದನ್ನು ಉಪಯೋಗ ಮಾಡಲಿಕ್ಕೆ ಅದಕ್ಕೆ ಅವಶ್ಯಕತೆಗೆ ಅವ್ರು ತುಂಬುವುದು, ಅದೇ ಅವರು ಆ ಹುಡುಗರು ಮಾಡುವಂಥ ಕೆಲಸ ಅದೆಲ್ಲ ಮಾಡ್ತಿದ್ದಾರೆ.